ವಿದ್ಯಾರ್ಥಿ ಜೀವನ ಎನ್ನುವುದು ಜೀವನದಲ್ಲಿ ಸದಾ ಅವಿಸ್ಮರಣೀಯವಾಗಿರುವ ಸಮಯ. ಈ ವಿದ್ಯಾರ್ಥಿ ಜೀವನದಲ್ಲಿ ನಡೆಯುವಂತಹ ಹಲವಾರು ಚಟುವಟಿಕೆಗಳು ನಮ್ಮ ಜೀವನದಲ್ಲಿ ಸದಾ ಅಚ್ಚಳಿಯದೆ ಉಳಿಯುತ್ತವೆ. ತಾವು ಕಲಿತ ತಮಗೆ ಜ್ಞಾನ ನೀಡಿದ ವಿದ್ಯಾಸಂಸ್ಥೆಯ ವತಿಯಿಂದ ನಡೆಯುವಂತಹ ಬೀಳ್ಕೊಡುಗೆ ಸಮಾರಂಭವು ವಿದ್ಯಾರ್ಥಿಗಳ ಜೀವನದಲ್ಲಿ ಅವಿಸ್ಮರಣೀಯವಾಗಿರುತ್ತದೆ. ಅಂತಹುದೇ ಒಂದು ಕಾರ್ಯಕ್ರಮ ಮಂಗಳೂರಿನ ಮಹೇಶ್ PU ಕಾಲೇಜಿನಲ್ಲಿ ನಡೆಯಿತು. ಕಾಲೇಜಿನ 9ನೇ ಬ್ಯಾಚ್ನ ದ್ವಿತೀಯ PU ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಮಂಗಳೂರಿನ ಪ್ರಖ್ಯಾತ ವಿದ್ಯಾಸಂಸ್ಥೆ ಮಹೇಶ್ PU ಕಾಲೇಜಿನ 9ನೇ ಬ್ಯಾಚ್ನ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆಡಿಯೋಸ್ 2019 ಹೆಸರಿನಲ್ಲಿ ಕಾಲೇಜಿನ ಆವರಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಮಹೇಶ್ PU ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ನವೀನ್ ಶೆಟ್ಟಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಜೀವನದಲ್ಲಿ ಪ್ರೌಢಾವಸ್ಥೆ ಎನ್ನುವುದು ಬಹಳ ಮುಖ್ಯವಾದ ಘಟ್ಟ. ದ್ವಿತೀಯ PUC ಎನ್ನುವುದು ನಮ್ಮ ಜೀವನವನ್ನು ನಿರ್ಧರಿಸುವಂತಹ ಪ್ರಮುಖ ಕಾಲ. ಜೀವನದಲ್ಲಿ ನಾವು ಏನು ಆಗಬೇಕು ಎಂದು ಬಯಸುತ್ತೀರೋ ಆ ಗುರಿಯನ್ನ ನಿರ್ಧರಿಸಬೇಕಾದ ಹಂತ ಇದು. ಇದನ್ನು ಅತ್ಯಂತ ಜಾಣ್ಮೆಯಿಂದ ನಿಭಾಯಿಸಬೇಕು ಎಂದು ಸೂಕ್ತ ನಿದರ್ಶನಗಳೊಂದಿಗೆ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ರು. ಸೆಕೆಂಡ್ PU ಎನ್ನುವುದು ನಿಮ್ಮ ಲೈಫ್ ಅನ್ನು ನಿರ್ಧರಿಸುವಂತಹ ಒಂದು ಏಜ್. So I don't know whether you have already having your own aim or not. ನಿಮಗೆ ಅರ್ನಾಲ್ಡ್ ಶಾರ್ಟ್ಸ್ನಗರ್ ಎನ್ನುವಂಥ ಒಬ್ಬ ಶ್ರೇಷ್ಠ ಹಾಲಿವುಡ್ ಆ್ಯಕ್ಟರ್ ಇದ್ದಾನೆ. ಆ ಹಾಲಿವುಡ್ ಆ್ಯಕ್ಟರ್ ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ತನ್ನ 18, 19, 16ನೇ ವಯಸ್ಸಿನಲ್ಲಿ ಈಸ್ ನಾವ್ ದಾರ್ ಅಮೇರಿಕಾ ವಯಸ್ಸಿನಲ್ಲಿ ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಈಸ್ ಎ ವೆರಿ ಪೂವರ್ ಸ್ಟೂಡೆಂಟ್. ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಜಿಮ್ಮಿಗೆ ಹೋಗಿಕೊಂಡು ಕಾಲೇಜಿಗೆ ಹೋಗ್ತಾ ಇದ್ದ. ಅವ ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಅವನಿಗೆ ಕಲೀಲಿಕ್ಕೆ ಹಣ ಇರಲಿಲ್ಲ. ಬಾಡಿ ಬಿಲ್ಡ್ ಮಾಡುವಂಥ ಒಂದು ಆಸೆ ಇತ್ತು, ಅದಕ್ಕೂ ಹಣ ಇರಲಿಲ್ಲ. ಬಾಡಿ ಬಿಲ್ಡ್ ಮಾಡಬೇಕಾದ್ರೆ ನಿಮ್ಮ ಈ ಏಜಲ್ಲಿ ಫಿಟ್ನೆಸ್ ಬೇಕಾಗುತ್ತೆ, ಬಾಡಿ ಬಿಲ್ಡಿಂಗ್ ಬೇಕಾಗುತ್ತೆ ಎನ್ನುವಂಥದ್ದು ಅವನಿಗೂ ಇತ್ತು. ಮಿಸ್ಟರ್ ವರ್ಲ್ಡ್ ಆಗಬೇಕೆನ್ನುವಂಥ ಅಪೇಕ್ಷೆ ಅವನಿಗಿತ್ತು. ಸೊ ಅವ ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಡೈಲಿ 5 hours ತನ್ನ ಜೀವನವನ್ನು ಜಿಮ್ಮಲ್ಲಿ ಕಳೀತಾ ಇದ್ದ, ಎಕ್ಸಸೈಸ್ ಮಾಡ್ತಾ ಇದ್ದ. 5 hours ಸ್ಟಡಿ ಅವರ್ಸ್ಗೆ ಕಾಲೇಜಿಗೆ ಹೋಗ್ತಾ ಇದ್ದ. ಕಾರ್ಯಕ್ರಮದಲ್ಲಿ ಮಹೇಶ್ PU ಕಾಲೇಜಿನ ಆಪರೇಷನ್ ಹೆಡ್ ನರಸಿಂಹ ಭಟ್, ಅಕಾಡೆಮಿಕ್ ಹೆಡ್ ಹರಿಪ್ರಸಾದ್, ಸ್ಟಾಫ್ ಸೆಕ್ರೆಟರಿ ಯಶಸ್ವಿನಿ, ಕೋಆರ್ಡಿನೇಟರ್ ನಿಶಾ ಶೆಟ್ಟಿ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.